ಮಕ್ಕಳು ಕಾಯುತ್ತಾ ಇರುವುದನ್ನು ಕಾಣೋದಕ್ಕೆ ಬೇಕಾಗಿ ಗುರುಧಾರಣೆಯಲ್ಲಿ ನಡೆಯುತ್ತಿರುವಂತಹ ವಿದ್ಯಮಾನಗಳೆಲ್ಲದು ಕೇಳಿ ತಿಳಿದುಕೊಂಡವರು ನಾನು. ತಮ್ಮತ್ತೆ ನನ್ನ ಮಗನಲ್ಲಿ ಅಭಿಮನ್ಯು ಎಲ್ಲಿ ಇರುವುದಾಗಿ ಭಯದಿಂದಲೇ ನಿನ್ನನ್ನು ಕಾಯುತ್ತಾ ಇರುವುದು. ಮಗನೇ, ನೀನಾಗಿ ನನ್ನ ಬಳಿಗೆ ನೀನು ಓಡಾಡಿಕೊಂಡು ಬಂದಾಗ ನನ್ನ ಮನಸ್ಸು ತುಂಬಿ ಹೋಯಿತು. ಸಂತೋಷವಾಯಿತು ಕಂದ. ಇದೇನು ಎಷ್ಟೋ ದಿವಸಗಳಿಂದ ಕಾಣುವಂತಹ ಸುಕುಮಾರ ಬಳಿಗೆ ಬರುವಂತಹ ವೇಳೆಯಲ್ಲಿ ನನ್ನನ್ನೇ ನಾನು ಮರೆತವಳು ಮಗನೇ. ಕಂದ, ಏನು ಆಶ್ಚರ್ಯ! ಸತ್ಯವಲ್ಲೇ ಅಮ್ಮನ ಬಳಿಗೆ ಬಂದದ್ದು ಹೊರತಾನೆ. ಹೌದು, ತಾಯಿಯ ಬಳಿಗೆ ಬರುವಂತಹ ವೇಳೆಯಲ್ಲಿ ಜೀವನ ಸಿದ್ಧತೆ ಬೇಕೆ ಕಂದ. ಏನು ಎದೆಯಲ್ಲಿ ಸೀಸಬೇಕಾಗಿ ಹೆಗಲಲ್ಲಿ ಬತ್ತಳೆ, ಹೊರೆಯಲ್ಲಿ ಕಟ್ಟಾರ, ಕೈಯಲ್ಲಿ ಧನುರ್ಬಾಣವನ್ನು ಹಿಡಿದುಕೊಂಡಿದ್ದೀಯ. ರಣಕ್ಷೇತ್ರಕ್ಕೆ ಹೊರಟು ನಿಂತಹ ಸಿದ್ಧತೆ ಎಷ್ಟು ಕಾಣುತ್ತಾರೆ. ಆಶ್ಚರ್ಯದಲ್ಲಿ ಭಯವಾದ ತಾಯಿ ಹೊರಟು ನಿಂತೆಯಲ್ಲ ನೀನು. ಎಂತ ತಾಯಿಯಲ್ಲಿ ಯಾವತ್ತೂ ನೀನು ವಂಚನೆ ಮಾಡುವವನಲ್ಲ, ಹೇಳಿಯೇ ಹೋಗುವವನು. ಆ ಊರಿಗೆ ಬಯಸು. ನಿನ್ನ ಗಮನ ಇಲ್ಲ ಮಗನಿ, ಎಲ್ಲಿಗೆ ಹೊರಟ ಹೇಳಲಿ.
ನನ್ನ ಮಾತುಗಳನ್ನು ಪ್ರೀತಿಯಿಂದ ಆಲಿಸಬೇಕು ಎನ್ನುವ ಹಾಗೆ ವಿನೀತರಾಗಿ ಬೇಡಿಕೊಳ್ತಾ ಇದ್ದೀನಿ. ಮಾ, ಸಿಂಧೂರ ನಗರದ ಸಿಂಹಾಸನಕ್ಕಾಗಿ ನಮಗೂ ಕೌರವರಿಗೂ ಯುದ್ಧ ಆರಂಭವಾಗಿ 10-12 ದಿವಸಗಳು ಕಳೆದು ಹೋಯಿತು. ಕುರುಕುಲ ಪಿತಾಮಹರಾದಂತಹ ಆಚಾರ್ಯ ಭೀಷ್ಮರು 10 ದಿವಸಗಳ ಯುದ್ಧವನ್ನು ಮಾಡಿದರು. ಕೊನೆಗೆ ಶಿಖಂಡಿಯ ನೆಪದಲ್ಲಿ ಶರತಪ್ಪನಲ್ಲಿ ಪವಡಿಸಿದರು. ಮುಂದೇನು ಮಾಡಲಿ ಎನ್ನುವ ಹಾಗೆ ಯೋಚಿಸಿದಂತಹ ಕೌರವೇಶ್ವರ ಉಭಯತ್ವ ವಿರೋಧರಾದಂತಹ ಆಚಾರ್ಯ ದ್ರೋಣರಿಗೆ ಸೇನಾಧಿಪತ್ಯವನ್ನು ಕಟ್ಟಿದ. ಅವರ ಸೇನಾಧಿಪತ್ಯದಲ್ಲಿ 2 ದಿವಸಗಳ ಯುದ್ಧವು ಕಳೆದು ಹೋಗಿತ್ತು. ಅಲ್ಲಿಯೂ ಸೋಲನ್ನೇ ಅನುಭವಿಸಿದರು.